ಫ್ಲೈಓವರ್ನಿಂದ ಕೆಳಗೆ ಬಿದ್ದ ಯುವಕನೋರ್ವನನ್ನು ಸಮಾಜ ಸೇವಕರು ರಕ್ಷಿಸಿದ ಘಟನೆ ಉಡುಪಿಯ ಕರಾವಳಿ ಬೈಪಾಸ್ ಬಳಿ ನಡೆದಿದೆ. ರಾತ್ರಿ 9 ಗಂಟೆ ಸುಮಾರಿಗೆ ಕರಾವಳಿ ಬೈಪಾಸ್ ಬಳಿ ಫ್ಲೈಓವರ್ನಿಂದ ಕೆಳಗೆ ಬಿದ್ದು ಮಾತನಾಡದ ಪರಿಸ್ಥಿತಿಯಲ್ಲಿ ಇದ್ದ ಮದ್ಯವ್ಯಸನಿ ಯುವಕನನ್ನು ಸಮಾಜ ಸೇವಕ ವಿಶ್ವಶೆಟ್ಟಿಯವರು ತಮ್ಮ ವಾಹನದಲ್ಲಿ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ಕರೆದುಕೊಂಡು ಹೋಗಿದ್ದು, ವೈದ್ಯರು ಪರೀಕ್ಷಿಸುವ ಸಮಯದಲ್ಲಿ ಯುವಕನಿಗೆ ಎಚ್ಚರವಾಗಿದ್ದು ಪರೀಕ್ಷಿಸಲು ಅವಕಾಶ ನೀಡಿದ ಆಸ್ಪತ್ರೆಯಿಂದ ಹೊರಟು ಹೋಗಿದ್ದಾನೆ. ಅದೃಷ್ಟವಶಾತ್ ಮೇಲಿಂದ ಬೀಳುವಾಗ ಹತ್ತಿರದ ಡಿವೈಡರ್ ಸಮೀಪಕ್ಕೆ ಬಿದ್ದಿದ್ದು ತಲೆಗೆ ಏಟಾಗದೆ ಯುವಕ ಅಪಾಯದಿಂದ ಪಾರಾಗಿದ್ದಾನೆ.